ಮಂಗಳೂರಿನ ಕೋಡಿಕಲ್ ಯಕ್ಷ ಸಮಿತಿ ರಿಜಿಸ್ಟರ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಸಾರ್ವಜನಿಕ ಅಕ್ಕಿ ವಿತರಣಾ ಕಾರ್ಯಕ್ರಮ ಕೋಡಿಕಲ್ನ ನಾಗಬ್ರಹ್ಮ ಸನ್ನಿಧಿಯ ಬಳಿಯ ಅಯ್ಯಪ್ಪ ಮಂದಿರದಲ್ಲಿ ಜರುಗಿತು. ಸುಮಾರು 1000ಕ್ಕೂ ಅಧಿಕ ಮಂದಿಗೆ ಅಕ್ಕಿಯನ್ನು ವಿತರಿಸಲಾಯಿತು. ಯಕ್ಷ ಸಮಿತಿ ಕೋಡಿಕಲ್ ಮಂಗಳೂರು ಕಳೆದ 5 ವರ್ಷದಿಂದ ಯಕ್ಷಗಾನ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬಂದಿದ್ದು, ಕಳೆದ 2 ವರ್ಷದಿಂದ ಕೋಡಿಕಲ್ ಪರಿಸರದ ಎಲ್ಲಾ ಎಪಿಎಲ್ ಮತ್ತು ಬಿಪಿಎಲ್ ಕಾರ್ಡುದಾರರಿಗೆ ಸಾರ್ವಜನಿಕವಾಗಿ ಅಕ್ಕಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ. ಈ ಬಾರಿಯೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಅಕ್ಕಿ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಯಕ್ಷ ಸಮಿತಿಯ ಅಧ್ಯಕ್ಷರಾದ ಚಂದ್ರಹಾಸ್ ಪೂಜಾರಿ ಅವರು ಮಾತನಾಡಿ, ಯಕ್ಷ ಸಮಿತಿಯಿಂದ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರಿಗೂ ಅಕ್ಕಿ ವಿತರಣೆ ಮಾಡಿಕೊಂಡು ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಸಮಿತಿಯಿಂದ ಕೆಲವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದೇವೆ ಎಂದು ಹೇಳಿದರು. ಈ ಸಮಿತಿ 5 ವರ್ಷದಿಂದ ಪ್ರತಿ ವರ್ಷ ಕಟೀಲ್ದ ಅಪ್ಪನ ಮೇಳ ದೇವಿ ಮತ್ತು ಪ್ರಸಂಗನ ಎಂಕಲು ಗೊಬ್ಬೊಂದು ಬತ್ತ ಅಂಚನೆ ಆಟದನಿ ಎಂಕಲು 1,500 ಜನಕ್ಕೆ ಅನ್ನದಾನ ವ್ಯವಸ್ಥೆ ಮಾಡ್ಕೊಂಡು ಬತ್ತ ಒಂದು ಕರಿನ 2 ವರ್ಷದಿಂಚಿ ಎಕ್ಸ್ ಸಮಿತಿ ನೆತ್ತಪರವಾದ ಎಂಕಲು ಸಾರ್ವಜನಿಕ ಅಕ್ಕಿ ವಿತರಣಾ ಕಾರ್ಯಕ್ರಮ ಅಷ್ಟಮಿ ದಿನ ಎಂಕಲು ಕೊರೊಂದಿಲ್ಲ. ಮುಂದಿಟ್ಟು ಒವ್ವೇ ಜಾತಿ ಧರ್ಮ ದೀತ ಜಂಕಲು ದಯಪಣ್ಣ ಅಷ್ಟಮಿ ಕೊರಪನಾಡಲ್ಲ ಹಿಂದೂ ಆಡು ಮುಸಲ್ಮಾನ್ ಆಡು ಏರೆ ಆಡು ಎಪಿಎಲ್ ಬಿಪಿಎಲ್ ಒವ್ವೇ ಕಾರ್ಡ್ದಕ್ಲೆ ಎಂಕಲು ಈ ಸಮಿತಿ ಬರೋದು 1,000 ಜನಕ್ಕೆ ಎಂಕಲು ಇನ್ನು ಎಂಕಲು ಅರಿಪಟ್ಟೊಂದಿಲ್ಲ. ಅಂಚನೆ ಈ ಕಾರ್ಯಕ್ರಮ ಎಂಕ್ಲೆಗ್ ಭಾರಿ ಪೊರ್ಲುಡೆ ನಡೆದು ಬರ್ರೆ ಎಂಕ್ಲೆಗ್ ಸಾರ್ವಜನಿಕವಾದ ಕೆಲವೇ ಎಂಕ್ಲೆಗ್ ಲೆತ್ತದ ಎಂಕ್ಲೆಗ್ ನೆಕ್ ಅಭಿನಂದನೆ ಮಲ್ತೊಂದುಲ್ಲೇರು ಅವತ್ತಂದೆ ಇನ್ನಿತ ಈ ಕಾರ್ಯಕ್ರಮಕ್ಕೂ ಈ ಸಮಿತಿದ ಆಡು ಬ್ರಹ್ಮರ್ನ ನಮ್ಮ ಅಧ್ಯಕ್ಷರ ಆಡು ನನ್ನ ಮುಖ್ಯಸ್ಥರ ಆರು ಬರ್ತದೆ ಎಂಕ್ಲೆಗೆ ದೀಪಾವಳಿಗಳ ಕಾರ್ಯಕ್ರಮ ಮಲ್ತದ ಕೊರಿಯರು ನನ್ನ ದುಂಬಗೂ ಈ ಸಮಿತಿದ ಪರವಾದ ಎಂಕಲು ಕೆಲವೊಂದು ಕಾರ್ಯಕ್ರಮ ನಂಬಿಕೊಂಡದ್ದು ದಾಗ ಬಂಡಾಗ ನನ್ನ ಮುಂದೆ ಜಾಗಡೆ ಎಂಕುಲು ಒಂಜಿ ವಾರ ಭಜನೆ ಕಾರ್ಯಕ್ರಮನ ಅಂಚನೆ ಯಕ್ಷಗಾನದ ಜೋಕ್ಲೆ ಒಂಜಿ ಐತು ಒಂಜಿ ಕಲಿಕೆ ಕಾರ್ಯಕ್ರಮ ಅತನ ತಾಳಮದ್ದಳದ ಒಂದು ಕಾರ್ಯಕ್ರಮ ಎಂಕಲು ಮಲ್ಪಡು ಬಂದು ತುಂಬ ಎಂಕಲ ಆಲೋಚನೆ ಉಂಟು. ಇದೇ ವೇಳೆ ಸುಮಾರು 1000ಕ್ಕೂ ಅಧಿಕ ಮಂದಿಗೆ ಅಕ್ಕಿ ವಿತರಣೆ ಮಾಡಲಾಯಿತು. ಈ ಸಂದರ್ಭ ಯಕ್ಷ ಸಮಿತಿಯ ಹಿರಿಯ ಸದಸ್ಯರಾದ ಮೋಹನ್ ಶೆಟ್ಟಿ ಕಂಜಿಗುತ್ತು, ನಾಗಬ್ರಹ್ಮ ಸನ್ನಿಧಿಯ ಮುಕ್ತೇಶ್ವರಾದ ಭಾಸ್ಕರ್ ಶೆಟ್ಟಿ, ಅಧ್ಯಕ್ಷರಾದ ಮೋಹನ್ ಶಿಯಾನ್, ಗೌರವ ಅಧ್ಯಕ್ಷರಾದ ಶೇಖರ್ ಬಿ, ಸತೀಶ್ ಹೊಯ್ಕೆಮನೆ ಉಪಸ್ಥಿತರಿದ್ದರು. ಶರಸಾಲ್ಯಾನ್ V4 News 24/7 ಮಂಗಳೂರು.